ರೈತರ ಹಿತವನ್ನ ಎಂದಿಗೂ ಕೂಡ ಚಿಂತನೆ ಮಾಡದ ಕೆಲ ಸಂಘಟನೆಗಳು ರೈತರ ವೇಷ ಧರಿಸಿಕೊಂಡು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಕಾಂಗ್ರೆಸ್ ಹಾಗೂ ಇತರ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ರೈತ ಮಸೂದೆ ಕಾಯ್ದೆಯ ವಿರುದ್ಧ ಪ್ರಚೋದಿತ ಹೋರಾಟವನ್ನು ನಡೆಸ್ತಾ ಇದೆ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ BY ರಾಘವೇಂದ್ರ ಆರೋಪಿಸಿದ್ದಾರೆ. ಕುಂದಾಪುರ ತಾಲೂಕಿನ ಸಿದ್ದಾಪುರದಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ರೈತರು ಈ ದೇಶದ ಬೆನ್ನೆಲುಬು, ಅವರ ಹಿತ ಕಾಯೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಂದು ಮಸೂದೆಯನ್ನು ಜಾರಿ ಮಾಡಬೇಕಾದರೆ ಅದರ ಹಿಂದಿರುವಂತಹ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಿ ತಜ್ಞರ ಸಲಹೆಯನ್ನು ಪಡೆದು ಮಾಡಬೇಕಾಗುತ್ತೆ. ಈ ಮಸೂದೆಯನ್ನು 5-6 ವರ್ಷಗಳ ಹಿಂದೆಯೇ ಚರ್ಚಿಸಿ ತೀರ್ಮಾನಿಸಲಾಗಿತ್ತು. ಈ ಕಾಯ್ದೆಯಿಂದ ರೈತರಿಗೆ ಯಾವ ತೊಂದರೆಯೂ ಆಗೋದಿಲ್ಲ ಎಂಬ ಅಭಿಪ್ರಾಯಗಳು ಬಂದಾಗ ಈ ಮಸೂದೆಯನ್ನು ಜಾರಿಗೊಳಿಸಲಾಗಿದೆ. ರೈತರ ಹಿತ ಕಾಯದ ವಿರೋಧ ಪಕ್ಷಗಳು ಉದ್ದೇಶಪೂರ್ವಕವಾಗಿ ರೈತರನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿಕಟ್ತಾ ಇವೆ. ದೆಹಲಿಯಲ್ಲಿ ನಡೀತಾ ಇರುವ ಪ್ರತಿಭಟನೆ ವಿರೋಧ ಪಕ್ಷಗಳ ಷಡ್ಯಂತ್ರದ ಭಾಗವಾಗಿದೆ. ಕೇಂದ್ರ ಸರ್ಕಾರ ಎಂದಿಗೂ ರೈತರ ಪರವಾಗಿದೆ ಅಂತ ಹೇಳಿದರು. ರೈತರ ಒಂದು ವೇಷವನ್ನು ಹಾಕೊಂಡು ರೈತರ ಹಿತವನ್ನ ಯಾವತ್ತೂ ಕೂಡ ಚಿಂತನೆ ಮಾಡಲಿ ಅಂತ ಕೆಲವು ಸಂಘಟನೆಗಳು ಮತ್ತೆ ಕಾಂಗ್ರೆಸ್ ಇತರ ವಿರೋಧ ಪಕ್ಷಗಳು ಪ್ರಚೋದಿತ ಒಂದು ಹೋರಾಟವನ್ನ ನಮ್ಮ ಕೇಂದ್ರ ಸರ್ಕಾರದ ಈ ರೈತ ಮಸೂದೆ ವಿರುದ್ಧ ಎತ್ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈತರಿಗೋಸ್ಕರ ಇವತ್ತು ಸಾಕಷ್ಟು ಒಳ್ಳೆಯ ರೀತಿ ಅಂತ ರೈತರ ಒಂದು ಆದಾಯ ದುಪ್ಪಟ ಆಗಬೇಕು, ಸ್ವಾಭಿಮಾನದ ಬದುಕನ್ನು ರೂಢಿಸಿಕೊಳ್ಬೇಕು, ಇದಕ್ಕೆ ಚಿಂತನೆ ಮಾಡಿ ಈ ಮಸೂದೆಯನ್ನು ಜಾರಿಗೆ ತಂದಿದ್ದಾರೆ. ಈ ತಪ್ಪು ಕಲ್ಪನೆಗಳಿಗೆ ಯಾರು ಕೂಡ ಕಿವಿಗೊಡಬಾರ್ದು ಅಂತ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಂತ ನಾಳೆ 25ನೇ ತಾರೀಕು ಸನ್ಮಾನ್ಯ ಶ್ರೀಯುತ ಅಜಾತು ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಆ ಪುಣ್ಯಾತ್ಮನ ಜನ್ಮ ದಿನಾಚರಣೆ ಕೂಡ ಹೌದು. ಅವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸುಮಾರು 9.66 ಕೋಟಿ ಅಕೌಂಟಿಗೆ ಕೃಷಿ ಸನ್ಮಾನ್ ಯೋಜನೆಯಲ್ಲಿ 18,000 ಕೋಟಿ ಅನ್ನೋದು 2ನೇ ಕಂತನ್ನು ಅವತ್ತು ಜಮಾ ಮಾಡೋರಿದ್ದಾರೆ. ನಾಳೆ 25ನೇ ತಾರೀಕಿಗೆ ಅಟಲ್ಜಿ ಜನ್ಮ ದಿನಾಚರಣೆ ಸುಸಂದರ್ಭದಲ್ಲಿ ಮತ್ತೆ ದೇಶವನ್ನು ಕೂಡ ಉದ್ದೇಶಿಸಿ ರೈತರನ್ನು ಕೂಡ ಉದ್ದೇಶಿಸಿ ಮಾತನಾಡಿದ್ದಾರೆ. ಇನ್ನು ಕೊಲ್ಲೂರು ರೋಪ್ವೇ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಸಂಸದ BY ರಾಘವೇಂದ್ರ, ಶಿಮ್ಲಾ ಹಿಮಾಚಲದಲ್ಲಿ ರೋಪ್ವೇ ಮೂಲಕ ಪ್ರವಾಸೋದ್ಯಮ ಕ್ಷೇತ್ರಗಳು ತುಂಬಾ ಅಭಿವೃದ್ಧಿಯಾಗಿದೆ. ರೋಪ್ವೇ ಬಗ್ಗೆ ವಿರೋಧ ಬರುವುದು ಸಹಜ. ಪರಿಸರ ಉಳಿಯಬೇಕು ಎಂಬ ಸಲಹೆಗಳನ್ನು ಕೆಲವರು ಕೊಡ್ತಾ ಇದ್ದಾರೆ. ಅವರೆಲ್ಲರ ಸಲಹೆಗಳನ್ನು ತೆಗೆದುಕೊಂಡು ಪರಿಸರವನ್ನು ನಾಶಪಡಿಸದೆ ಪರಿಸರ ಸ್ನೇಹಿಯಾಗಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮುಂದುವರಿಯುತ್ತೇವೆ ಅಂತ ಹೇಳಿದರು. ಹಿಮಾಚಲದಲ್ಲಿ ಶಿಮ್ಲಾದಲ್ಲಿ ಈಗಾಗಲೇ ಈ ರೋಪ್ವೇ ಮುಖಾಂತರ ಸಾಕಷ್ಟು ಒಳ್ಳೆಯ ಟೂರಿಸಂ ಕೇಂದ್ರಗಳು ಅಭಿವೃದ್ಧಿ ಆಗಿದೆ. ಸಹಜ, ವಿರೋಧ ಮಾಡಿದವರು ತಪ್ಪಲ್ಲ. ಯಾಕಂದ್ರೆ ಪ್ರಕೃತಿ ಉಳಿಬೇಕು, ಮರಗಳು ಹೋಗಬಾರ್ದು, ವೆಸ್ಟರ್ನ್ ಘಾಟ್ಸ್ ಉಳಿಬೇಕು ಅಂತೆಲ್ಲ ಕಳಕಳಿಯಿಂದ ಅವರು ಸಲಹೆಗಳನ್ನು ಕೊಡ್ತಾರೆ. ಅವ್ರ ಸಲಹೆಯನ್ನು ಕೂಡ ತೆಗೆದುಕೊಂಡು ನಮ್ಮ ಪ್ರಕೃತಿಗೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನೇಚರ್ ಫ್ರೆಂಡ್ಲಿ ಈ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಏನಾಗಬೇಕು ಅದಕ್ಕಾಗಿ ಎಲ್ಲರೂ ವಿಶ್ವಾಸ ಗಳಿಸಿ ನಾವು ಮಾಡ್ತೀವಿ. ಕೇಂದ್ರ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇರುವ ಕುರಿತು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು, ಕೇಂದ್ರ ಸಚಿವ ಸ್ಥಾನ ದೊಡ್ಡ ಹುದ್ದೆ, ನನಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಮಾಹಿತಿ ಇಲ್ಲ. ಇದು ಪ್ರಧಾನಿಯವರು ಹಾಗೂ ಪಕ್ಷದ ಮುಖಂಡರ ತೀರ್ಮಾನ. ನನಗಿಂತಲೂ ಹಿರಿಯರು ಅನುಭವಿಗಳು ಹಲವರಿದ್ದಾರೆ. ನಿಮ್ಮೆಲ್ಲರ ಹಾರೈಕೆಯಿಂದ ಆ ದಿನಗಳು ಆದಷ್ಟು ಬೇಗ ಬರಲಿ ಅಂತ ಸಚಿವ ಸ್ಥಾನದ ಬಗ್ಗೆ ಸಂಸದ BY ರಾಘವೇಂದ್ರ ಅವರು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು. ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಅನೇಕ ಯೋಗ್ಯತೆ ಇರುವಂಥ ಅನೇಕ ಹಿರಿಯರು ಪಕ್ಷಕ್ಕೋಸ್ಕರ ಸಂಘಟನೆಗಳು ಸಮಯ ಕೊಟ್ಟಂಥ ಅನೇಕ ಹಿರಿಯ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವಿನ್ನೂ ಈ ಥರ ಅಭ್ಯಾಸ ಇಟ್ಕೊಂಡು ಈಗ ಬಂದದ್ದು ನಮ್ಮದು ವೆರಿ ಜೂನಿಯರ್. ಸೊ ನಿಮ್ಮ ಆರೋಗ್ಯದಿಂದ ಆ ದಿನಗಳು ಆದಷ್ಟು ಬರಲಿ ಅಂತ ಕಾಯ್ದು. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ BM ಸುಕುಮಾರ್ ಶೆಟ್ಟಿ, ಬಿಜೆಪಿ ಬೈಂದೂರು ಮಂಡಲಾಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ರೋಹಿತ್ ಕುಮಾರ್ ಶೆಟ್ಟಿ, ಮುಖಂಡರಾದ ಕಿರಣ್ ಕೊಡ್ಗಿ, ಜಯರಾಮ್ ಭಂಡಾರಿ, ಜಿಲ್ಲಾ ಕಾರ್ಯದರ್ಶಿ ಬಾಲಚಂದ್ರ ಭಟ್, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರತ್ ಶೆಟ್ಟಿ ಉಪ್ಪುಂದ ಮೊದಲಾದವರು ಜೊತೆಗಿದ್ದರು.